ಅಂತ ಮಾಡ್ಕೊಂಡಿರ್ತಕ್ಕಂಥ ಯಾವ ಶಾಸಕರು ಇವತ್ತು ಸಿದ್ದರಾಮಯ್ಯನ ಆಗ್ಬೋದು ಅಥವಾ ಕೊತ್ತೂರು ಮಂಜುನಾಥ್ ಇವರು ಕಾಂಗ್ರೆಸ್ ಪಕ್ಷ ಉಳಿಬೇಕಾದ್ರೆ ಇಡೀ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ KH ಮುನಿಯಪ್ಪ ಅವರ ಒಂದು ನೇತೃತ್ವದಲ್ಲಿ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೋಲಾರ ಜಿಲ್ಲೆ ಆಗಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಕಾಂಗ್ರೆಸ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಾವು ಘಂಟಾಘೋಷವಾಗಿ ಹೇಳ್ತಾ ಅದರಲ್ಲಿ ಈ SSL ಅಧ್ಯಕ್ಷರಾಗಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ಜನಾಂಗಗಳಿಗೆ ಪ್ರಜ್ಞಾವಂತರಾಗಿದ್ದಾರೆ. ನಮ್ಮ ಈಗಾಗಲೇ ಪರಮೇಶ್ವರನೇ ಮೀಟಿಂಗಿಂದ ದೂರ ಹೋಗಿದ್ದಾರೆ, ಪಾಟೀಲ್ ಅವರು ದೂರ ಹೋಗಿದ್ದಾರೆ. ಆಲ್ರೆಡಿ ಮುಳಬಾಗಿಲು ತಾಲೂಕಲ್ಲಿ ಭಾಳಷ್ಟು ಜನ ನಮ್ಮ ನಾಯಕರೆಲ್ಲ ಕೂಡ ಹಳೆ ಕಾಂಗ್ರೆಸ್ ಯಾರಿದ್ದಾರೋ ಎಲ್ಲರೂ ಕೂಡ ಪಕ್ಷವನ್ನು ತೊರೆಯಲು ರೆಡಿಯಾಗಿದ್ದಾರೆ. KH ಮುನಿಯಪ್ಪ ಒಂದೇ ಒಂದು ಮಾತಿಗೆ ಮರ್ಯಾದೆ ಕೊಟ್ಟು ನಾವೆಲ್ಲ ಕೂಡ ಇವತ್ತು DK ಶಿವಕುಮಾರ್ ಅಧ್ಯಕ್ಷರಾದಂಥ DK ಶಿವಕುಮಾರ್ ಬಂದಾಗ ನಾವು ಪ್ರೀತಿಯಿಂದ ಅವ್ರನ್ನ ಬರಮಾಡ್ಕೊಂಡಿದ್ದೀವಿ. ಅವ್ರು ಪೂಜೆ ಮಾಡಲಿ, ಇನ್ನೂ 2 ತಿಂಗಳ ಟೈಮ್ ಇದೆ. ಆ ಅವಧಿಯಲ್ಲಿ ಅವರು ಎಲ್ಲೆಲ್ಲಿ ಯಾವ್ಯಾವ ಕ್ಯಾಂಡಿಡೇಟನ್ನು ಅವರೇ ಕೂಲಂಶ ಕೂತ್ಕೊಂಡು ನಮ್ಮ KH ಮುನಿಯಪ್ಪನ ಕೂತ್ಕೊಂಡು ನಿರ್ಧಾರ ತಗೊಂಡ್ರೆ ಮಾತ್ರ ನಾಳೆ ನಾಡಿದ್ದು 2 ತಿಂಗಳಲ್ಲಿ ನಮಗೆ ಮೊದಲೇ ಫಲಿತಾಂಶ ಸಿಗುತ್ತೆ. ಕೋಲಾರ ಜಿಲ್ಲೆ ಆಗೋದು ಚಿಕ್ಕಬಳ್ಳಾಪುರ ಇಲ್ಲ ಅಂದರೆ ನಿರ್ನಾಂಶ ಆಗೋದಕ್ಕೆ ಇದೇ ಮೊದಲನೇ ಹೆಜ್ಜೆ. ಇವತ್ತು ಯಾರು ಘಟಬಂಧನ ಅಂತ ಯಾರು ಹೆಸರಿಗೆ ಬಂದಿದ್ದಾರೆ ಆ 4 ಜನರಿಂದ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗೋದಕ್ಕೆ ಕಾರಣ ಆಗುತ್ತೆ ಅಂತ ನಾನು ಘಂಟಾಘೋಷವಾಗಿ ನಮ್ಮ ನಾಯಕರ ಮುಂದೆ ಹೇಳ್ತಾ ಇದ್ದೀನಿ. ಇಷ್ಟನ್ನು 2 ಮಾತಾಡೋದಕ್ಕೆ ಇಷ್ಟ.